ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಆಹಾರವು ನಮ್ಮ ಔಷಧಿಯಾಗಿರ್ಲಿ, ಆದ್ರೆ ಔಷಧಿಯು ನಮ್ಮ ಆಹಾರವಾಗದೇ ಇರ್ಲಿ ಅನ್ನೋಂತಹ ಒಂದು ಮಾತಿದೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ನಾವು ತಿನ್ನುವಂತ ಆಹಾರ ಹೆಲ್ದಿ ಆಗಿರ್ಬೇಕು, ಅಂತಹ ಖಾದ್ಯಗಳನ್ನ ನಾವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ತಿನ್ಬೇಕು ಅಂತ. ಹೀಗೆ ಸ್ಪೆಷಲ್ ಆಗಿ ಅಷ್ಟೇ ಹಿತಕರವಾಗಿರುವಂತಹ ಸ್ಪೆಷಲ್ ಡಿಶ್ ಅನ್ನ ಪ್ರಿಪೇರ್ ಮಾಡಿಕೊಡೋಕೆ ಅಂತ ನಮ್ ಜೊತೆ ಗೀತಾ ಬಾಬು ಒಬ್ರು ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ತುಂಬಾ ಟೈಮ್ ಆದ್ಮೇಲೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತಾ ಇದ್ದೇನೆ. ಹೇಗಿದ್ದೀರಾ? ಹೇಗ್ ನಡೀತಿದೆ ತಮ್ಮ ಕೆಲಸ ಕಾರ್ಯಗಳೆಲ್ಲ? ಓಕೆ, ಇವತ್ತು ಯಾವ ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ರೈಸ್ ಇದ್ದು ಕುರ್ಕುರಿ. ರೈಸ್ ಇದ್ದು ಕುರ್ಕುರೆನಾ? ರೈಸ್ ಇರ್ತದಲ್ಲ, ಅದು ಕುರ್ಕುರಿ. ಏನೋ ಸ್ಪೆಷಲ್ ಆಗಿದೆ ಅಂತ ಅನಿಸ್ತಾ ಇದೆ. ಎಸ್, ಹಾಗಾದ್ರೆ ಹೋಗೋಣ ಕಿಚನ್ಗೆ. ಎಸ್ ಮೇಡಮ್, ಅನ್ನದ ಕುರ್ಕುರೆ ಅಂತ ಹೇಳಿದೀರಾ. ಏನೆಲ್ಲ ಬೇಕು ಇದನ್ನ ಮಾಡೋದಕ್ಕೆ? ಇದಕ್ಕೆ ಅನ್ನ ಮತ್ತು ಕಡಲೆ ಹಿಟ್ಟು, ಚಾಟ್ ಮಸಾಲ ಸ್ವಲ್ಪ, ಉಪ್ಪು, ಮೆಣಸಿನ ಪೌಡರ್, ಇಷ್ಟೇ ಐಟಮ್. ಹಳದಿ ಪೌಡರ್ ಸ್ವಲ್ಪ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕು? ಇದೀಗ ಮಿಕ್ಸಿ ಜಾರಿಗೆ ಹಾಕಿ ತುಂಬಾ ಗ್ರೈಂಡ್. ಓಕೆ, ತಗೊಳ್ಳಿ. ಬಿಳಿ ಅನ್ನ ತಗೊಂಡಿರುವಂತದ್ದಲ್ಲ? ಅನ್ನ ತುಂಬಾ ಚೆನ್ನಾಗಿ ಗ್ರೈಂಡ್ ಆಗ್ಬೇಕು. ಚೆನ್ನಾಗಿ ಆಗ್ಬೇಕು, ಸ್ವಲ್ಪ ಗಟ್ಟಿಯಾಗಿ ಆಗ್ಬೇಕು. ಆಯ್ತಾ? ನೀರು ಹಾಕಿ ನೀರು ಹಾಕ್ಬೇಕಾ? ಎಸ್, ಗ್ರೈಂಡ್ ಆಗಿದೆ ಮ್ಯಾಮ್. ಸಾಕಾಗುತ್ತಾ? ಸಾಕು. ಈಗ ಎಲ್ಲ ಮಿಕ್ಸ್ ಮಾಡ್ತೀನಿ. ಓಕೆ, ಸ್ವಲ್ಪ ಗಟ್ಟಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ಹಿಂದಿನ ದಿನ ಎಲ್ಲ ಅನ್ನ ಉಳ್ಕೊಂಡಿದ್ರೆ ಅದನ್ನು ನಾವು ಬಳಸ್ಕೋಬಹುದು, ವೇಸ್ಟ್ ಮಾಡೋ ಹಾಗಿಲ್ಲ. ಮತ್ತೆ ಯಾರು ತಿನ್ಬೋದಲ್ಲ, ಮಕ್ಕಳಿಗೆಲ್ಲ ಕೊಡ್ಬೋದು ಅನ್ನದಲ್ಲ. ಸ್ನಾಕ್ಸ್. ಇದಕ್ಕೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತೀಗ. ಹಾಗೆ ಕಡಲೆ ಹಿಟ್ಟು ನಾವು ಅದರ ಹದವನ್ನ ನೋಡಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಗಟ್ಟಿ ಬರಬೇಕು ಅದು. ಸರಿ, ಕಲಸಿ. ಉಪ್ಪು, ಇದು ಚಾಟ್ ಮಸಾಲ, ಸ್ವಲ್ಪ ಮೆಣಸಿನ ಪೌಡರ್ ಬೇಕು. ಓಕೆ, ಮೆಣಸಿನ ಪೌಡರ್ ರೆಡಿ ಇದೆ. ಅರುಣಾ ಮಸಾಲರವರ ಚಿಲ್ಲಿ ಪೌಡರ್. ಸಾಕು. ತುಂಬಾ ಖಾರ ಬೇಕಾಗುತ್ತಾ? ತುಂಬಾ ಖಾರ ಇದ್ರೆ ಒಳ್ಳೆಯದು. ಸ್ವಲ್ಪ ಹಳದಿ ಪೌಡರ್, ಅರುಣಾರವರ ಅರಿಶಿನ ಪೌಡರ್. ಸಾಕು. ಚೂರು ಆಯಿಲ್ ಹಾಕಿ ಇದಕ್ಕೆ. ಹಾಗೆ ನಮ್ಮ ಕಿಚನಲ್ಲೂ ನಾವು ಬಳಸ್ತಾ ಇರೋವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾಗುತ್ತಾ?
ಎಣ್ಣೆ ಇಡ್ಬೋದು ಈಗ. ಕಾಯಕ್ಕಿಡೋಣ. ತುಂಬಾ ಇನ್ಸ್ಟಂಟ್ ಆಗಿ ಆಗುತ್ತೆ ಅನ್ಸುತ್ತೆ ಈ ರೆಸಿಪಿ. ಬೇಗ ಆಗ್ತದೆ. ಹೌದು. ಓಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ನಾವು ಬಳಸ್ತಾ ಇದ್ದೇವೆ ಇಲ್ಲಿ. ನೀವು ಕೂಡ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತೀರಾ ಮನೆಯಲ್ಲಿ? ಅದರದ್ದೇ ಕಸ್ಟಮರ್ಸ್ ಮಾಮೂಲಿ ಇದೇ ಆಯಿಲ್ ಹೇಗೆ ಅನ್ಸುತ್ತೆ? ಒಳ್ಳೇದಾಗ್ತದೆ ಅದರಲ್ಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬಳಸೋವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲೇ ಆಗಿರುತ್ತೆ. ತುಂಬಾ ಹೆಲ್ದಿ ಆಗೇನೆ ವಿಟಮಿನ್ A, D, E ಸತ್ವವನ್ನ ಹೊಂದ್ಕೊಂಡಿರೋ ಅಂಥದ್ದು. ಆಯ್ತು, ಇದು ಮಿಕ್ಸ್ ಆಗಿದೆ ಈಗ. ಓಕೆ. ನಾನೀಗ ಕೈಯಿಂದೆಲ್ಲ ಮಾಡಿ. ಅನ್ನದ ಕುರ್ಕುರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹೆಸರು ಕೇಳೋಕೆ ಕೂಡ. ನಾವು ಯೂಶ್ವಲಿ ಪ್ಯಾಕೆಟ್ ಅಲ್ಲಿ ಕುರ್ಕುರೆ ತಿಂತಾ ಇರ್ತೀವಿ. ಏನಿದ್ರ ಸ್ಪೆಷಾಲಿಟಿ? ಮನೇಲೆ ಎಲ್ಲ ರೆಡಿ ಆಗೋದಲ್ಲ, ಮನೆಯಲ್ಲ ಸಾಮಾನು ನೀವೇ ನಿಮ್ದೇ ಓನ್ ರೆಸಿಪಿನ ಇದು? ಹೌದು. ಹೇಗ್ ತಿಳ್ಕೊಂಡ್ರಿ ಈ ತರ ಒಂದು ಅನ್ನ ನೋಡಿದ್ರೆ ಹೇಗೆ ಆಗ್ತದೆ ಅಂತ ಮಾಡಿ ನೋಡಿದ್ದು, ಟ್ರೈ ಮಾಡ್ತಾ ಇದ್ರಿ? ಓಕೆ. ಇದನ್ನ ನಾವು ಈಗ ಅನ್ನದ ಜೊತೆ ಬೆರೆಸ್ತೇವೆ, ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಬೆರೆಸ್ಕೊಂಡ್ರಿ, ಆಮೇಲೆ ಸ್ವಲ್ಪ ಹೊತ್ತು ಇಡ್ಬೇಕು ಅಂತ ಏನಾದ್ರು ಇದೆಯಾ? ಸ್ವಲ್ಪ ಹೊತ್ತು ಬಿಟ್ರೆ ಒಳ್ಳೇದು, ಮಿಕ್ಸ್ ಮಾಡಿ. ಇಲ್ಲಾಂದ್ರೆ ಬಿಡ್ಬೋದು. ಓಕೆ. ಇದು ಕೈಯಿಂದ ಅಂತಲ್ಲ, ನೀವು ಚಪಾತಿ ಮಣೆ ಇರ್ತದಲ್ಲ, ಹೌದು, ಅದರಲ್ಲಿ ಸಹ ಹೀಗೆ ಮಾಡಿ ಲಟ್ಟಿಸ್ಕೊಂಡು ನಾವು ಮಾಡ್ಲಿಕ್ಕೆ ಆಗುತ್ತೆ. ಮಾರುಕಟ್ಟೆಗೂ ಬಂದಿದ್ಯಾ ಈ ತರದ ಕುರ್ಕುರೆ? ನಾನೇ ಕೇಳಲಿಲ್ಲ, ಎಲ್ಲೂ ಕೇಳಲಿಲ್ಲ. ಅದೇ ನಾನು ಕೇಳ್ಕೊಂಡಿಲ್ಲ ಅನ್ನದ ಕುರ್ಕುರೆ ಆಗುತ್ತೆ ಅಂತ. ಅಂಡ್ ಮತ್ತೊಂದು, ಆ ಕುರ್ಕುರೆ ತಗೊಳಕ್ ಹೋಗ್ತೀವಿ, ಅದ್ರೊಳಗೆಲ್ಲ ಗಾಳಿಯೇ ತುಂಬಿರ್ತದೆ, ಜಾಸ್ತಿ ಕುರ್ಕುರೆ ನಮಗೆ ಸಿಗೋದಿಲ್ಲ, ಕುರ್ಕುರೆ ಇರುವುದಿಲ್ಲ. ಹೌದು. ಇದಕ್ಕಿಂತ ಮನೆಯಲ್ಲಿ ಬೇಕಾದಷ್ಟು ನಾವೇ ಮಾಡ್ಕೊಂಡು ಒಂದೆರಡು ದಿವಸ ಇಟ್ಕೊಂಡು ತಿನ್ಬೋದು. ಎಣ್ಣೆ ಕಾದಿದೆ, ಇದನ್ನು ಹಾಕ್ತೇನೆ. ಓಕೆ, ಹಾಕಿ. ಬೇಗ ಕಾಯುತ್ತೆ ಅನ್ಸುತ್ತೆ. ಹೌದು, ಬೇಗ ಆಗ್ತದೆ. ಸ್ವಲ್ಪ ದೂರ ಬಿಡ್ಬೇಕು, ಅಂದ್ರೆ ಒಂದಕ್ಕೊಂದು ಅಂಟು ಕಳ್ತದಲ್ಲ, ಅದು ಅನ್ನ ಸ್ವಲ್ಪ ಅಂಟು. ಹೌದು. ತಗೋ, ನೀವು ಬೇಗ ಕಾಯುತ್ತೆ ಅಂದಿದ್ದೀರಿ, ಹಾಗಾಗಿ ನಾನು ಪ್ಲೇಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಾದ್ರೆ ಮುಗೀತಾ? ಇಲ್ಲ, ಇನ್ನೊಂದು ಸ್ವಲ್ಪ ಬೇಯಬೇಕು. ಅಲ್ಲ, ಬೆಂದಾದ್ಮೇಲೆ ಅಷ್ಟೇ ತಿನ್ನೋದಕ್ಕೆ ಮೆಣಸಿನ ಪೌಡರ್ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ತಿನ್ಲಿಕ್ಕೆ ರೆಡಿ ಆಗುತ್ತೆ. ತೆಗಿತೇನೆ. ಓಕೆ. ಗ್ಯಾಸ್ ಆಫ್ ಮಾಡಿ. ಓಕೆ. ಇದಕ್ಕೆ ಸ್ವಲ್ಪ ಮೆಣಸಿನ ಪೌಡರ್, ಉಪ್ಪು ಬೇಕು. ಮೆಣಸಿನ ಪೌಡರ್, ಅರುಣ ಮೆಣಸಿನ ಪೌಡರ್. ಈಗ ಸ್ವಲ್ಪ ಉಪ್ಪು, ಖಾರ ಪೌಡರ್ ಹಾಕಿ ಆಯ್ತಲ್ಲ. ಓಕೆ. ಉಪ್ಪನ್ನು ಸ್ವಲ್ಪ ಹಾಕ್ತೇನೆ. ಇದೀಗ ಮಿಕ್ಸ್ ಆಗಬೇಕು ಸ್ವಲ್ಪ. ಆಗಿದ್ಯಾ? ಹಾಗೆ. ಓಕೆ. ಅನ್ನದ ಕುರ್ಕುರೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ಅನ್ನದ ಕುರ್ಕುರೆ ನಾವೆಲ್ಲರೂ ಕೂಡ ಈವರೆಗೆ ಹೆಸರು ಕೇಳಿಯೂ ಇಲ್ಲ, ನಾನಂತೂ ಟೇಸ್ಟ್ ನೋಡಿ ಕೂಡ ಇಲ್ಲ. ನನಗೊಂಥರ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ನಾವು ಟೇಸ್ಟ್ ನೋಡೋಣ. ಅದಕ್ಕೂ ಮೊದಲೊಮ್ಮೆ ನೀವು ಮತ್ತೊಮ್ಮೆ ಹೇಗೆ ಮಾಡಿದ್ರು ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಅನ್ನದ ಕುರ್ಕುರೆ ತಯಾರಿಸುವ ವಿಧಾನ. ಮೊದಲು ಬೆಳ್ತಿಗೆ ಅನ್ನಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪುಡಿ, ಅರುಣ ಮೆಣಸಿನ ಪುಡಿ, ಅರಶಿನ ಪುಡಿ, ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಕೈಯಲ್ಲಿ ಉದ್ದನೆ ಉಜ್ಜಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಆ ನಂತರ ಅರುಣ ಮೆಣಸಿನ ಪುಡಿ ಹಾಗೂ ಸ್ವಲ್ಪ ಉಪ್ಪು ಉದುರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಗರಿಗರಿಯಾದ ಅನ್ನದ ಕುರ್ಕುರೆ ಸವಿಯಲು ಸಿದ್ಧ. ಅನ್ನದ ಕುರ್ಕುರೆ ಹೇಗ್ ಮಾಡೋದು ಅಂತ ತಿಳ್ಕೊಂಡ್ವಿ. ಮತ್ತೊಂದು ಸ್ಪೆಷಲ್ ಆಗಿರೋ ರೆಸಿಪಿನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ.
ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ನ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಲ್ ಹೋಮ್ ಅಪ್ಲಯನ್ಸಸ್. ನಾವು ಅನ್ನದಿಂದ ಕುರ್ಕುರೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ರೆಸಿಪಿ ಆಲೂಗೆಡ್ಡೆ ಪಕೋಡ ಅಂತ ಹೇಳಿದ್ದಾರೆ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನ ಮೇಡಮ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಎಸ್ ಮೇಡಮ್, ಆಲೂಗೆಡ್ಡೆ ಪಕೋಡ ಅಂತ ಹೇಳಿದೀರಾ, ಹೇಗೆ ಮಾಡೋದು? ಆಲೂಗಡ್ಡೆ ರವಾ ಎಲ್ಲ ಮಿಕ್ಸ್ ಮಾಡಿ ಹಾಗೆ ಫ್ರೈ ಮಾಡಿ ಇದು ಕೂಡ ಇನ್ಸ್ಟಂಟ್ ರೆಸಿಪಿ ಅಂತ ಆಯ್ತು. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಏನ್ ಮಾಡ್ಬೇಕು? ಆಲೂಗಡ್ಡೆನ ಓಕೆ, ಸ್ಮ್ಯಾಶ್ ಮಾಡ್ಕೋಬೇಕಾ? ತಗೊಳ್ಳಿ. ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿರ್ತೀವಿ ಆಲ್ರೆಡಿ ನಾವು. ಇದು ಯಾವ ತರದ ರೆಸಿಪಿ? ಇದು ಕೂಡ ಸ್ನಾಕ್ಸ್, ಸಂಜೆ ಹೊತ್ತಿಗೆ ನಾವು ತಿನ್ಬಹುದು. ಕೆಲವು ಸ್ಕೂಲಿಗೆ ಹೋಗೋ ಮಕ್ಳು ಇರ್ತಾರಲ್ಲ, ಅವ್ರಿಗೆ ಬೇಕಿದ್ರೆ ಮಾಡಿ ಟಿಫಿನ್ ಹಾಕಿ. ಇದಕ್ಕೆ ರವಾ ಹಾಕ್ತೇನೆ, ಬಾಂಬೆ ರವೆಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬಹುದು. ಜೀರಿಗೆ, ಓಕೆ, ಇದು ಕೊತ್ತಂಬರಿ ಸೊಪ್ಪು, ಓಕೆ, ಈರುಳ್ಳಿ, ಕಾಯಿ ಮೆಣಸು, ಓಕೆ. ಇದು ಖಾರಕ್ಕೆ ಅನುಗುಣವಾಗಿ ಚಾಟ್ ಮಸಾಲ ಹಾಕ್ತಾ ಇದ್ದೀರಾ? ಓಕೆ. ಇದಕ್ಕೆ ಸ್ವಲ್ಪ ಖಾರ ಪೌಡರ್, ಹಳದಿ ಪೌಡರ್ ಬೇಕಾ? ಅರುಣಾ ಮೆಣಸಿನ ಪೌಡರ್ ಸಾಕಾ? ಸ್ವಲ್ಪ ಹಳದಿ ಪೌಡರ್, ಅರುಣಾ ಅರಶಿನ ಪೌಡರ್ ಸಾಕು. ಈಗ ನಾನು ಇದು ಮಿಕ್ಸ್ ಮಾಡ್ತೇನೆ. ಓಕೆ, ನಾವು ಎಣ್ಣೆ ಕಾಯ್ಲಿಕ್ಕೆ ಒಳ್ಳೆಯದಾ? ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ, ಹಾಗೆ ಮಿಕ್ಸ್ ಮಾಡ್ಬೋದು. ಹಾಗೆ ಮಿಕ್ಸ್ ಆಗೋಕೆ ಕೇಳುತ್ತಾ? ಆಗುತ್ತೆ, ಅಂದ್ರೆ ಬಟಾಟೆ ಸ್ವಲ್ಪ ನೀರಾಗಿ ಇರ್ತದಲ್ಲ, ಅದಕ್ಕೆ ಸರಿ ಮಿಕ್ಸ್ ಆಗಿದೆ. ಪಕೋಡವನ್ನಂತೂ ನಾವು ವೇರಿಯಸ್ ತುಂಬಾನೇ ಡಿಫರೆಂಟ್ ವಿಧಾನಗಳಲ್ಲಿ ಟ್ರೈ ಮಾಡ್ತಾ ಇರ್ತಾರೆ. ಆಲೂಗಡ್ಡೆ ಸ್ವಲ್ಪ ತೆಳುವಾಗಿ ಕೊರ್ದು ಮಾಡ್ತಾರೆ, ಕಡಲೆ ಹಿಟ್ಟಲ್ಲಿ ಹಾಕಿ ಮಾಡ್ತಾರಲ್ಲ. ಇದು ಅದರಲ್ಲಿ ಸ್ವಲ್ಪ ಬೇರೆ ಸ್ವಲ್ಪ ಬೇರೆ ಟೈಪ್ಸ್ ಅನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಸ್ವಲ್ಪ ಗಟ್ಟಿ ಬರ್ತದೆ. ಎಣ್ಣೆ ಆಗಿದೆ. ಈಗ ನಾನು ಕೈ ಮೇಲೆ ಹಚ್ಚಿ ಹಾಕ್ತೇನೆ. ಆಗ್ಲೇ ನಾವು ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ ಬಿಡ್ಬೋದು ಕಾದ ಎಣ್ಣೆಗೆ. ನಾವೆಲ್ಲ ಹಾಕಿ ಮುಗಿಸೋ ಅಷ್ಟರಲ್ಲಿ ಫಸ್ಟ್ ಹಾಕಿರೋ ಬೆಂದಿರ್ತದೆ. ಹೊರ ಮೇಲ್ಮೈ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ? ಅದು ರವಾ, ಬಾಂಬೆ ರವಾ. ಹೌದು, ಇದು ಫಸ್ಟ್ ಹಾಕಿ ತೆಗಿಬಹುದು ಈಗ. ಓಕೆ, ತಗೊಳ್ಳಿ. ನೀವು ಪ್ರಿಪೇರ್ ಮಾಡಿದ ಕೂಡ ನಾನಂತೂ ರೆಡಿ ಇಡ್ತೇನೆ. ಎಷ್ಟೊತ್ತಿಗೆ ಟೇಸ್ಟ್ ನೋಡೋದು, ಎಷ್ಟೊತ್ತಿಗೆ ಬೆಂದು ಹೋಗುತ್ತೆ ಇದು ಅಂತ. ಬೇಗ ಬೇಯ್ತದೆ. ಹೌದು. ಸ್ವಲ್ಪ ಬೇಯಬೇಕು.
ಎಸ್ ಮ್ಯಾಮ್, ಇವಾಗ ಪ್ರಿಪೇರ್ ಆಗಿದೆ, ಇನ್ನು ಸರ್ವ್ ಮಾಡೋದೊಂದೇ ಬಾಕಿ ಇರೋವಂಥದ್ದು. ಆಲೂಗಡ್ಡೆ ಬಾಂಬೆ ರವೆ ಮಿಕ್ಸ್ ಮಾಡಿ ಪಕೋಡ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಾಂಬೆ ರವೆ ಮಿಕ್ಸ್ ಮಾಡಿರುವಂತಹ ಆಲೂಗೆಡ್ಡೆ ಪಕೋಡ ತುಂಬಾನೇ ಡಿಫ್ರೆಂಟ್ ಆಗಿದೆ, ನೋಡೋಕ್ಕೂ ಕೂಡ ಬಿಸಿ ಬಿಸಿ ಆಗಿದೆ. ಹೇಗೆ ಮಾಡಿದ್ರು ಅನ್ನೋದನ್ನ ಮತ್ತೊಂದ್ಸಲ ನೀವು ನೋಡ್ಕೊಂಡು ಬನ್ನಿ. ಆಲೂ ಪಕೋಡ ತಯಾರಿಸುವ ವಿಧಾನ: ಮೊದಲು ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಳ್ಳಿ. ನಂತರ ಬಾಂಬೆ ರವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸು, ಅರುಣಾ ಚಾಟ್ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಮೆಣಸಿನ ಪುಡಿ, ಅರಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಗಳಾಗಿ ಮಾಡಿ ತಟ್ಟಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಆಲೂ ಪಕೋಡ ತಯಾರು. ವಾವ್, ಈ ಕಡೆ ಕುರ್ಕುರೆ, ಈ ಕಡೆ ಅಂಬಡೆ, ಆಲೂಗಡ್ಡೆ ಅಂಬಡೆ ಎರಡು ಕೂಡ ರೆಡಿ ಆಗಿದೆ. ನಾನಂತೂ ಕುರ್ಕುರೆನ ಕೊಟ್ಬಿಟ್ರೆ ಗಬಗಬ ಅಂತ ತಿನ್ಬಿಡ್ತೇನೆ ಅನ್ಕೋತೀನಿ. ಬಟ್ ನಾವು ಎರಡರದ್ದು ಟೇಸ್ಟ್ ನೋಡ್ಬೇಕಾಗಿದೆ. ಟೇಸ್ಟ್ ನೋಡೋಣ. ಓಕೆ, ಚೆನ್ನಾಗಿದೆ ಮ್ಯಾಮ್. ಬಟ್ ನಾವು ಹಾಗೆ ನೀವು ಖಾರ ಎಲ್ಲ ಬೆಳೆಸಿದ್ರಲ್ಲ, ಫೈನಲ್ ಆಗಿ ಒಂದು ಅದಕ್ಕೆ ಟಚ್ ಅಪ್ ಕೊಟ್ಟಿದ್ದೀರಾ ಲಾಸ್ಟಿಗೆ, ಹಾಗಾಗಿ ಆ ಖಾರ ಕೂಡ ಸಿಗ್ತಾ ಇದೆ ನಮಗೆ ಚೆನ್ನಾಗಿ. ಆಲ್ರೆಡಿ ಇದ್ರಲ್ಲೂ ನೀವು ಮಿಕ್ಸ್ ಮಾಡ್ಕೊಂಡಿದ್ರಿ ಖಾರ, ಮೆಣಸಿನ ಪೌಡರ್ ಎಲ್ಲ ಮತ್ತೆ ಹಾಕೊಂಡಿದ್ರಿ, ಹಾಗಾಗಿ ಆ ಉಪ್ಪು ಮತ್ತು ಖಾರ ಜಾಸ್ತಿ ನಮಗೆ ಆ ಫ್ಲೇವರ್ ಸಿಗ್ತಾ ಇದೆ. ನೆಕ್ಸ್ಟ್ ಇದ್ರದ್ದು ನೋಡಿ, ಇದಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ವಾವ್, ಇದು ತುಂಬಾ ಚೆನ್ನಾಗಿರುವಂಥದ್ದು, ಸಖತ್ತಾಗಿದೆ, ಟೇಸ್ಟಿ ಆಗಿದೆ. ನನಗೆ ಕುರ್ಕುರೆ ಇಷ್ಟ ಆಗಿದ್ರು ಕೂಡ ಏಕಿನ್ ಜಾಸ್ತಿ ಇದೇ ಇಷ್ಟ ಆಗೋಯ್ತು. ಈಗ ಅದು ಆಲೂಗೆಡ್ಡೆ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದಾಗಿ ಅಂತ ಹೌದು, ತುಂಬಾನೇ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಸಖತ್ ಇಷ್ಟ ಆಯ್ತು ಎರಡೂ ರೆಸಿಪಿ ಕೂಡ. ಅಂಡ್ ಇನ್ಸ್ಟಂಟ್ ಆಗಿ ಬೇರೆ ನಾವು ಪ್ರಿಪೇರ್ ಮಾಡ್ಕೋಬಹುದಲ್ವಾ, ಹಾಗಾಗಿ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಷ್ಟು ಒಳ್ಳೆ ರೆಸಿಪೀಸ್ಗಳನ್ನ ನಮಗೋಸ್ಕರ ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ಮತ್ತೆ ಬರ್ತಾ ಇರಿ. ಥ್ಯಾಂಕ್ಸ್ ಅ ಲಾಟ್. ಇವತ್ತು ನಮ್ಮ ಕಿಚನ್ಗೆ ಬಂದು ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೋಸ್ಕರ ಸ್ಪೆಷಲ್ ಆಗಿರುವಂತಹ ರೆಸಿಪೀಸ್ಗಳನ್ನ ಹೇಳ್ಕೊಟ್ಟಿದ್ದೀರಾ. ಇದಕ್ಕೆ ಮತ್ತೊಂದ್ಸಲ ಥ್ಯಾಂಕ್ ಯು ಅಂತ ಹೇಳ್ತಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕುಚ್ಚಲಕ್ಕಿ. ಮನೆಯಲ್ಲಿ ಕೂತಾಗ ಸ್ನಾಕ್ಸ್ ಬೇಕು ಅಂತ ಅನ್ಸುತ್ತೆ, ಹಾಗೆ ನಮ್ಗೆಲ್ರಿಗೂ ಗೊತ್ತಲ್ವಾ, ಒಂದ್ಸಲ ಶಾಪಿಗೆ ಹೋಗ್ಬಿಡೋಣ, ಕುರ್ಕುರೆ ಪ್ಯಾಕೆಟ್ನ ತಂದ್ಬಿಡೋಣ, ತಿಂದ್ಬಿಡೋಣ ಅಂತ ಅನಿಸ್ತಾನೆ ಇರುತ್ತೆ. ಎಷ್ಟು ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ನೋಡಿ, ಹೆಲ್ದಿ ಆಗಿಯೂ ಇದೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಇಷ್ಟಪಟ್ಟೇ ಬರ್ತೀರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಯಾವಾಗ್ಲೂ ನೋಡ್ತಾ ಇರಿ ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.